पूजयामि। ओम श्री वरमहालक्ष्मी नमः। द्वादश ग्रंथिं पूजयामि। ಆ 12 ಗಂಟುಗಳಲ್ಲಿಯೂ ಕೂಡ ಬೇರೆ ಬೇರೆ ವರಮಹಾಲಕ್ಷ್ಮಿಯ ಸ್ವರೂಪವನ್ನು ಆವಾಹನೆ ಮಾಡಿಕೊಂಡು ಒಂದು ಹೂ ಪುನಃ ತೆಕ್ಕೊಳ್ಳಿ. ಲಕ್ಷ್ಮಿಯೈ ನಮಃ. ಓಂ ವಿಷ್ಣುಪತ್ನ್ಯೈ ನಮಃ. ಓಂ ಸಿದ್ಧಲಕ್ಷ್ಮಿಯೈ ನಮಃ. ಓಂ ಇಂದಿರಾಯೈ ನಮಃ. ಓಂ ಕಮಲಾಯೈ ನಮಃ. ಓಂ ಗಂಧದಾಯಿನ್ಯೈ ನಮಃ. ಓಂ ಚಂದ್ರಮುಖ್ಯೈ ನಮಃ. ಓಂ ರುದ್ಧ್ಯೈ ನಮಃ. ಓಂ ಈಶ್ವರ್ಯೈ ನಮಃ. ಆ ಹೂವನ್ನು ಹಾಕಿ ಕಲಶಕ್ಕೆ. ಪುಷ್ಪ ಪೂಜಾಂ ಕರಿಷ್ಯೆ. ಪುನಃ ಹೂ ತೆಕ್ಕೊಳ್ಳಿ. ಓಂ ಕಮಲವಾಸಿನ್ಯೈ ನಮಃ. ಓಂ ಜ್ಞಾನದಾಯಿನ್ಯೈ ನಮಃ. ಅಷ್ಟೋತ್ತರ ಪೂಜಾಂ ಕರಿಷ್ಯೆ. ಓಂ ಲೋಕವಿಧಾರಿಣ್ಯೈ ನಮಃ. ಓಂ ಧರ್ಮನಿಲಯಾಯ ನಮಃ. ಹರೇ ನಮಃ. ಓಂ ಸಿದ್ಧಯೇ ನಮಃ. ಓಂ ವೈನಗೌನ್ಯಾಯ ನಮಃ. ಉಪಾಸನೆ ಮಾಡಿದರೆ ಗೊತ್ತಾಯ್ತಲ್ಲ ಎಲ್ಲರಿಗೂ? ಗೊತ್ತಾಯ್ತಲ್ಲ? ನಮಃ ಮಾಯೈ ನಮಃ. ಓಂ ಇಂದುಶೀತಕಲಾಯೈ ನಮಃ. ಓಂ ಆಹ್ಲಾದಜನನ್ಯೈ ನಮಃ. ಪುಷ್ಟ್ಯೈ ನಮಃ. ಭಕ್ತಾಯೈ ನಮಃ. ಜ್ಞಾನಾನಂದಸ್ವರೂಪಾಯೈ ನಮಃ. ಸತ್ಯೈ ನಮಃ. ವಿಮಲಾಯೈ ನಮಃ. ವಿಶ್ವಜನನ್ಯೈ ನಮಃ. ಪುಷ್ಪಯೇ ನಮಃ. ದಾರಿದ್ರ್ಯನಾಶಿನ್ಯೈ ನಮಃ. ಬಿಲ್ವಲಯಾಯೈ ನಮಃ. ಬಿಲ್ವವಕ್ತಾಲಂಕೃತಾಯೈ ನಮಃ. ನಿರ್ದುಃಖಾಯೈ ನಮಃ. ಹರಿಣ್ಯೈ ನಮಃ. ವಿಷ್ಣುವಕ್ಷಸ್ಥಲಾಯೈ ನಮಃ. ವಿಷ್ಣುವತ್ಯೈ ನಮಃ. ಪ್ರಸನ್ನಾಕ್ಷಿಯೈ ನಮಃ. ಕಾರಾಯೈ ನಮಃ. ಸಮುದ್ರತನಯಾಯೈ ನಮಃ. ಜಯಾಯೈ ನಮಃ. ಮಂಗಲಾತ್ಮಿಕಾಯೈ ನಮಃ. ದೇವದೇವ್ಯೈ ನಮಃ. ಸರ್ವಜಗಜ್ಜನನ್ಯೈ ನಮಃ. ವರಲಕ್ಷ್ಮ್ಯೈ ನಮಃ. ಸರ್ವೋಪದ್ರವನಾಶಿನ್ಯೈ ನಮಃ. ಶ್ರೀ ಭೂದುರ್ಗಾತ್ಮಿಕಾಯೈ ನಮಃ. ತ್ರಿಲೋಕವ್ಯಾಪ್ತಾಯೈ ನಮಃ. ನಿತ್ಯಜ್ಞಾನಸ್ವರೂಪಿಣ್ಯೈ ನಮಃ. ಭುವನೇಶ್ವರ್ಯೈ ನಮಃ. ಸರ್ವಶ್ರೀನಿವಾಸಿನ್ಯೈ ನಮಃ. ವಿಷ್ಣುರಾಧಾತ್ಮನಿದೇವಿನ್ಯೈ ನಮಃ. ಮಹಾಲಕ್ಷ್ಮ್ಯೈ ನಮಃ. ಅಷ್ಟೋತ್ತರ ಶತನಾಮ ಪೂಜಾಂ ಸಮರ್ಪಣೆ. ಕುಂಕುಮನಿ ಮಾತ್ರವೇ ಇರಿ. ಎಲ್ಲಿಯಾದರೂ ತುಂಬ ಒದ್ದೆ ಆಗಿದೆ ಅಂದರೆ ಯಾರು ಪುನಃ ಕುಳಿತುಕೊಂಡಿರುವವರು ಅವರಿಗೆ ಈಗ ಅಗರಬತ್ತಿ ಬೆಳೆದಿದ್ದಾರೆ, ಅವರಿಗೆ ತೆಕ್ಕೊಳ್ಳಿಕ್ಕೆ ಒಬ್ಬೊಬ್ಬರ ಕಲಶದ ಹತ್ರ ಒಬ್ಬೊಬ್ಬರು ಬಂದು ನಿಂತುಕೊಳ್ಳಿ, ಆಯ್ತಾ? ಸಹಾಯಕರು ಎಲ್ಲರಿಗೂ ವಿಷಯ ಆಯ್ತು ಅಂತ ಬೇಯಿಸ್ಕೊಳ್ತೇನೆ. ದೇವರಿಗೆ ಆ ತಾಯಿ ಜಗನ್ಮಾತೆಗೆ 3 ಸಲ ಸುತ್ತು ತರಬೇಕು ಆ ಧೂಪವನ್ನು. ಮಹಾಲಕ್ಷ್ಮೀ ನಮೋಸ್ತುತೆ. ಶ್ರೀ ವರಮಹಾಲಕ್ಷ್ಮೀ ನಮಃ. ಧೂಪಂ ಸಮರ್ಪಯಾಮಿ. ದೀಪಂ ಸಮರ್ಪಯಾಮಿ. ಬಾಳೆಹಣ್ಣಿನ ಮೇಲಿನ ಕಡೆಯಿಂದ ಸಿಪ್ಪೆಯನ್ನು ತೆಗೆದು ಆ ಸಿಪ್ಪೆ ಒಂದು ಸಿಪ್ಪೆಯನ್ನು ಮಾತ್ರ ಬಾಳೆಹಣ್ಣಿನ ಅಡಿಯಲ್ಲಿಟ್ಟು ಎಲ್ಲರಿಗೂ ಅಂತಲ್ಲ, ಬಾಳೆಹಣ್ಣಿನ ಒಂದು ಸಿಪ್ಪೆಯನ್ನು ತೆಗೆದು ಆ ಸಿಪ್ಪೆಯನ್ನು ಅಡಿ ಇಟ್ಟುಕೊಳ್ಳಿ.
ಒಂದು ಜಸ್ಟ್ ಒಂದು ಸಿಪ್ಪೆಯನ್ನು ಮಾತ್ರ ಆ ಸಿಪ್ಪೆಯನ್ನು ಕೂಡ್ತೀವಿ ಆ ಸಿಪ್ಪೆಯನ್ನು ಅಡಿಯಲ್ಲಿಟ್ಟು ಆ ಸಿಪ್ಪೆ ನಿಮಗೆ ಮಾತ್ರ ಯಾರು ಬಾಳೆಹಣ್ಣನ್ನು ನೀವು ಇಟ್ಕೊಂಡ್ರೆ ಗೊತ್ತಾಗ್ತದೆ ಎಲ್ಲರಿಗೂ ನೆಲದಲ್ಲಿ ಇಟ್ಟುಕೊಳ್ಳಿ ತಟ್ಟೆಯಲ್ಲಿ ಅಲ್ಲ ಮಂತ್ರ ಮುಂದುವರಿಸ್ತೇನೆ ನಾನು ಅಲ್ಲದು ಆ ನೀರನ್ನು ಪುನಃ ಬಾಳೆಹಣ್ಣಿಗೆ ಸುತ್ತ ಕಟ್ಟಬೇಕು ನೀರು ಹಾಕೊಳ್ಳುದು ಹೂವಿಗೆ ಆ ನೀರನ್ನು ಬಾಳೆಹಣ್ಣಿಗೆ ಕಳೆಯುವುದು ಪುನಃ ನೀರು ಹಾಕೊಳ್ಳಿ ಬಾಳೆಹಣ್ಣಿಗೆ ಸುತ್ತು ತನ್ನಿ ವರಮಹಾಲಕ್ಷ್ಮೀ ನಮಃ ಗಂಧಾವತ್ವಂ ಮಹಾನೈವೇದ್ಯಂ ನಿವೇದಯಾಮಿ ಅದನ್ನು ಕಲಶಕ್ಕೆ ಹಾಕಿ ಆಗಿನಾಗೆ ತಾಯಿ ಮಗುವಿಗೆ ಊಟ ಮಾಡಿಸಿದ ರೀತಿಯಲ್ಲಿ ಕೈಯಿಂದ ಕೈ ತುತ್ತನ್ನು ಆ ವರಮಹಾಲಕ್ಷ್ಮಿಗೆ ಕೊಡಿ ಹೀಗೆ ತೋರಿಸಿದ್ರೆ ಓಂ ಪ್ರಾಣಾಯ ಸ್ವಾಹ ಓಂ ನೀವು ನಿಮ್ಮ ಮಕ್ಕಳಿಗೆ ಊಟ ಮಾಡಿಸ್ತೀರಿ ಅದೇ ರೀತಿಯಲ್ಲಿ ಕೈಯಲ್ಲಿ ಬಾಳೆಹಣ್ಣನ್ನು ವರಮಹಾಲಕ್ಷ್ಮಿಗೆ ಊಟ ಮಾಡಲಿಕ್ಕೆ ಕೊಡುವಂಥದ್ದು ನೀವು ನಿಮ್ಮ ಮಗುವಿಗೆ ಹೇಗೆ ಊಟ ಕೊಡ್ತೀರಿ ಅದೇ ರೀತಿ ಓಂ ಪ್ರಾಣಾಯ ಸ್ವಾಹ ಓಂ ಬಾಣಾಯ ಸ್ವಾಹ ಬಾಳೆಹಣ್ಣನ್ನು ಎತ್ತಿ ಕೊಡೋದಲ್ಲ ಸ್ವಾಹ ಓಂ ಜ್ಞಾನಾಯ ಸ್ವಾಹ ಓಂ ಜ್ಞಾನಾಯ ಸ್ವಾಹ ಸಕ್ಕರೆ ನೀರನ್ನು ಕೆಳಗಡೆ ಬಿಡಿ ಕಲಶದಿಂದ ಒಂದು ಹೂವನ್ನು ತೆಗೆದು ಆ ಬಾಳೆಹಣ್ಣಿನ ಮೇಲೆ ಇಡಿ ಕಲಶದಿಂದ ಒಂದು ಹೂವನ್ನು ತೆಗೆದು ಬಾಳೆಹಣ್ಣಿನ ಮೇಲೆ ಇಡಿ ಕಲಶದಿಂದ ಒಂದು ಹೂವನ್ನು ತೆಗೆದು ಬಾಳೆಹಣ್ಣಿನ ಮೇಲೆ ಇಡಿ ಆಯ್ತಾ ತೃಪ್ತಿ ವಸ್ತು ಕಲಶದಿಂದ ಒಂದು ಹೂವನ್ನು ತೆಗೆದಾಯ್ತಲ್ಲ ಕೈಯಲ್ಲಿರುವಂತಹ ಕರ್ಪೂರ ಆರತಿ ಇರಬೇಕು ಉಂಟೆ ಕರ್ಪೂರ ಯಂತ್ರ ಮಾಡಬೇಕು ಇಲ್ಲ ತಟ್ಟೆಯಲ್ಲೇ ಇಟ್ಟುಕೊಳ್ಳಿ ಕರ್ಪೂರವನ್ನು ಆರತಿ ಇರುವವರು ಮಾತ್ರ 2 ಕರ್ಪೂರ ಇಟ್ಟು ಉಳಿಸಿಕೊಳ್ಬೇಕು ಆಗಿಲ್ಲ ಆರತಿ ಮಾಡಿ ಮಂಗಳಾರತಿಯನ್ನು ಕೆಳಗಡೆ ಇಡಿ ಅದನ್ನು ಮತ್ತೆ ಕಲಶಕ್ಕೆ ಹಾಕಿ ಆ ಹೂವನ್ನು ನಿತ್ತಲ್ಲಿಯೇ ಅಲ್ಲ ಕೂತಲ್ಲಿಯೇ ಒಂದು ಭೂಮಿ ಮುಟ್ಟಿ ನಮಸ್ಕಾರ ಮಾಡಿ ದಕ್ಷಿಣ ನಮಸ್ಕಾರ ಸಮರ್ಪಯಾಮಿ ಮಹಿಳೆಯರ ಯಜಮಾನರು ಇಲ್ಲಿದ್ರೆ ಅವರು ಬರಬೇಕು ಮತ್ತೆ ಆ ಪಟ್ಟೆ ನೂಲಿಗೆ ದೇವಿಯ ಕಲಶದಿಂದ ಒಂದು ಕೆಂಪು ಹೂವನ್ನು ತಕ್ಕೊಳ್ಳಿ ಒಂದು ಹೂವನ್ನು ಇದು ಕಣಗಿಲೆ ಹೂವನ್ನು ತೆಗೆದುಕೊಂಡು ಆ ಕೆಂಪು ಪಟ್ಟೆ ನೂಲಿಗೆ ಗಂಟು ಕಟ್ಟಬೇಕು ಪಟ್ಟೆ ನೂಲಿ ಹೀಗಿರ್ತದೆ ಸರಿ ಮಧ್ಯದಲ್ಲಿ ಈ ಮಧ್ಯದಲ್ಲಿ ಇಲ್ಲಿಗೆ ಹೂವನ್ನಿಟ್ಟು ಹೀಗೆ ಮಾಡಿ ಗಂಟು ಕಟ್ಟಿದ್ರೆ ಆಯ್ತು ಇಲ್ಲಿ ತೋರಿಸ್ತಾರೆ ನೋಡಿಕೊಳ್ಳಿ ಬೇಕಾದ್ರೆ ಗೊತ್ತಾಗಲು ಬರಲಿಲ್ಲ ಅಂತೇಳಿ ಆದ್ರೆ ನಿಮ್ಮ ಹತ್ತಿರದಲ್ಲಿ ಹತ್ರವೇ ಆ ಕಡೆ ಈ ಕಡೆ ಕಟ್ಟಿಸಿಕೊಳ್ಳಿ ಕಟ್ಟಿಕೊಳ್ಳಿ ನಮಸ್ತೆ ಮಹಾಲಕ್ಷ್ಮಿ ಸರ್ವಸಂಪತ್ಪ್ರದಾಯಿನಿ ಶೀಘ್ರಂ ನವವರಂ ದೇಹಿ ಪುತ್ರ ಪೌತ್ರ ಅಭಿವೃದ್ಧಯೇ ಗೌರವಂತನಂ ಹಾಗೆ ಕ್ರಮ ಕೊಟ್ಟು ಮಾಡಲಿಕ್ಕಾಗಲಿಕ್ಕಿಲ್ಲ ತೊಂದರೆ ಇಲ್ಲ ಹೇಗೆ ಮಾಡಬೇಕಾದದ್ದು ತಿಳಿದ್ರೆ ಬಲದ ಕೈ ಎಡದ ಕೈ ಬಲದ ಕೈ ಎಡದ ಕೈ
ಹೋಗ್ತೇನೆ, ನೀವೇ ಲೆಕ್ಕ ಇಟ್ಕೊಂಡ್ರೆ ಆಯ್ತು. 12 ಪ್ರದಕ್ಷಿಣೆ ಬರಬೇಕು ನಿಂತಲ್ಲಿ. ಓಂ ಹಿರಣ್ಯಕರ್ಣಾಂ ಹರಿಂ ಸರ್ವಲಕ್ಷ್ಮೀ ವರಮಧಾರಿಣೀಂ ಯಸ್ಯಾಂ ಹಿರಣ್ಯಂ ವಿದ್ಯೆ ಗಂಗಾವಶ್ವಂ ಮೃಢಾರಹಂ ಅಶ್ವಮೂರ್ವಾಂ ಪ್ರಥಮಧ್ಯಾಂ ಹಸ್ತಿನಾದಂ ಪ್ರಬೋಧಿನೀಂ ಶ್ರಿಯಂ ದೇವೀಂ ವಕ್ತ್ರಯೇ ಶ್ರಿಯಂ ಮಾತಾಂ ಭಕ್ತವರ್ಣಾಂ ತಾವಿನೋ ವಕ್ತ್ರಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ನಿರತಾಗ್ರವತೀಂ ಶ್ರಿಯಂ ಲೋಕೆ ದೇವನಿಷ್ಠಾವಧಾರಾಂ ತಾಂ ಭಕ್ತಿನೀಂ ಶರಣಮಹಂ ಪ್ರಪದ್ಯೆ ಕೃಷ್ಣಾಂ ಪಾಪಿ ಉಭಯಗುಮಾಂ ದೇವದನಃ ಕೃಷ್ಣಮಣಿವಾಸಃ राजभोगोस्मिराम केर्तिर्मेर्तिरद्भिर्ददामे कृत्यवासानां केष्ठादमेनाशाभ्यां आर्द्रां पुष्करीं पुष्टिंगलन्नां हेमानीं सूर्यां हिरण्मयीं लक्ष्मीं जातवेदो महावः आर्द्रां यष्टरीं यष्टिं पिङ्गलां रत्नमालिनीं चन्द्रां हिरण्मयीं लक्ष्मीं जातवेदो महावः तां महाप्रजातवेदो लक्ष्मीमनमधानीं तस्यां हिरण्यं प्रभुरङ्गावो दास्योऽश्वान विद्येयं पुरुषादहं महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात् सिद्धलक्ष्मीर्मोक्षलक्ष्मीर्जयलक्ष्मी सरस्वती श्रीलक्ष्मीर्वरलक्ष्मीश्च प्रसन्ना भव सर्वदा. 12 ಪ್ರದಕ್ಷಿಣೆ ಆಯ್ತಲ್ಲ, ಅಲ್ಲಿಯೇ ಒಂದು ಗರ್ಭಗುಡಿಯ ಒಳಗೆ ಮುಖ ಮಾಡಿ ನಮಸ್ಕಾರ ಮಾಡಿ, ಮಂಡಿಯೂರಿ ನಮಸ್ಕಾರ ಮಾಡಬೇಕು. ಒಂದು ಪೂಜೆ ಮಾಡಿದ ಮೇಲೆ ಆ ಪೂಜೆಯ ಕಥೆಯನ್ನು ಕೇಳಬೇಕಂತೆ. ನಾವು ಯಾವ ರೀತಿಯಲ್ಲಿ ಪೂಜೆ ಮಾಡಿದ್ದು, ಯಾರ ಮೂಲಕವಾಗಿ ಆ ಪೂಜೆ ಬಂದದ್ದು, ಹೇಗೆ ನಮ್ಮಲ್ಲಿ ಅದು ಮುಂದೆ ಮಾಡಿಕೊಂಡು ಬಂದೆವು ಅಂತಿರುವಂತಹ ವಿಷಯವನ್ನು ತಿಳಿದುಕೊಳ್ಳದಿದ್ದರೆ ಆ ಪೂಜೆಯ ಮಹತ್ವ ನನಗೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ತಪ್ರಚ್ಛುಭಯ ಬ್ರಹ್ಮೋತ್ತಮಂ ಹೇಳಿದರೆ ಈ ಪೂಜೆ ಬರುವಂಥದ್ದು ಭವಿಷ್ಯೋತ್ತರ ಪುರಾಣ ಅಂತಿರುವಂತಹ 18 ಮಹಾಪುರಾಣಗಳಲ್ಲಿ ಒಂದು. ಎಲ್ಲರಿಗೂ ಗೊತ್ತಿದೆ, ನಮ್ಮಲ್ಲಿ ನಮ್ಮ ಹಿಂದೂ ಪರಂಪರೆ ಹೇಳುವ ಹಾಗೆಯೇ 18 ಮಹಾಪುರಾಣಗಳು ನಮ್ಮಲ್ಲಿದೆ. 18 ಮಹಾಪುರಾಣಗಳನ್ನು ರಚಿಸಿದಂಥವರು ವ್ಯಾಸರಾಯರು. ಆ 18 ಮಹಾಪುರಾಣಗಳಲ್ಲಿ ಒಂದು ಪುರಾಣವಾದದ್ದು ಭವಿಷ್ಯೋತ್ತರ ಪುರಾಣ ಅಂತಿರುವಂಥದ್ದು. ಉಪಪುರಾಣಗಳು ತುಂಬಾ ಇದೆ, ಆದರೆ 18 ಪುರಾಣಗಳಲ್ಲಿ ಪ್ರಧಾನವಾಗಿ ಇರುವಂತಹದ್ದು 18 ಮಹಾಪುರಾಣ. ಆ 18 ಮಹಾಪುರಾಣಗಳಲ್ಲಿ ಒಂದು ಪುರಾಣ ಯಾವುದು ಹೇಳಿದ್ರೆ ಭವಿಷ್ಯೋತ್ತರ ಪುರಾಣದಲ್ಲಿ ಈ ವರಮಹಾಲಕ್ಷ್ಮಿಯ ಪೂಜೆಯ ಬಗ್ಗೆ ಕೊಟ್ಟಿದ್ದಾರೆ. ಹೇಳಿದ್ರೆ ನಮ್ಮ ಪೂಜೆ ಎಲ್ಲವೂ ಕೂಡ ನಾವು ಯಾವುದೇ ಒಂದು ಪೂಜೆ ಮಾಡ್ತಿದ್ರು ಕೂಡ ಆ ಕಥೆಗಳು ಬರುವಂತದ್ದು ಈ 18 ಮಹಾಪುರಾಣಗಳ ಒಳಗಡೆ. ಅದರಲ್ಲಿ ನಾವಿವತ್ತು ಮಾಡ್ತಾ ಇರುವಂತಹ ಪೂಜೆ ಭವಿಷ್ಯೋತ್ತರ ಪುರಾಣ ಅಂತಿರುವಂತಹ ಪುರಾಣದಲ್ಲಿ ಇರುವಂತಹ ಒಂದು ಘಟ್ಟದ ಒಂದು ಕಥೆಯನ್ನು ನಿಮಗೆ ಹೇಳುವಂತಹ ಪ್ರಯತ್ನ. ಅದರಲ್ಲಿ ಈ ಶೌನಕ ಮಹರ್ಷಿಗಳು ಅಂತ ಬರ್ತಾರೆ, ಹಾಗೆ ಸೂತ ಪ್ರಾಣಿಗಳು ಅಂತೇಳಿ ಇಬ್ಬರ ನಡುವಿನ ಮಾತು ಇದು ಇದರಲ್ಲಿ ಕಥೆ ಬರುವಂಥದ್ದು. ನೈಮಿಷಾರಣ್ಯ ಅಂತಿರುವಂತಹ ದೊಡ್ಡ ಕಾಡಿನ ಮಧ್ಯದಲ್ಲಿ ತುಂಬಾ ಋಷಿಮುನಿಗಳು ಸೇರಿರ್ತಾರೆ. ಅವರ ನಡುವೆ ಚರ್ಚೆ ಆಗ್ತದೆ. ಈ ಪುರಾಣಗಳಲ್ಲಿ ಅವರ ವಿಷಯವೇ ಬರುವಂಥದ್ದು. ಶೌನಕ ಋಷಿಗಳು ಮತ್ತು ಸೂತ ಪ್ರಾಣಿಗಳೇ ಈ ಪುರಾಣದ ಪೂಜೆಯನ್ನು ಹೇಳುವಂಥದ್ದು. ಅವರಲ್ಲಿ ಈ ಒಂದು ದಿನ ಕಪ್ರಚ್ಚು ಪ್ರಥಮೋತ್ತಮ, ಒಳ್ಳೆಯ ಸುಲಭವಾಗಿ ಮಾಡುವಂಥದ್ದು, ಲೋಕಾನಾಂತ ಹಿತಾರ್ಥಾಯ, ಲೋಕಕ್ಕೆ ಹಿತವನ್ನು ಬಯಸುವಂತಹ ಯಾವುದಾದರೂ ಒಂದು ವ್ರತ ಇದ್ರೆ ಹೇಳು ಅಂತ ಮುನಿಶ್ರೇಷ್ಠರಾದಂತಹ ಸೂತ ಪ್ರಾಣಿಗಳಲ್ಲಿ ಈ ಶೌನಕಾದಿಯೇ ಮೊದಲಾದ ಋಷಿಮುನಿಗಳು ಕೇಳಿಕೊಳ್ತಾರೆ. ಹೇಗೆ ಕೇಳಿಕೊಳ್ತಾರೆ ಹೇಳಿದ್ರೆ ವರಸೂತ ಮಹಾಭಾಗ ಸರ್ವಶಾಸ್ತ್ರಾರ್ಥಬೋಧ ದೇವದೇವೇನಾಂ ಸರ್ವಸೌಭಾಗ್ಯ ಸಂಪದಃ ಸಕಲಂ ಯೋಗಿನೋ ಬ್ರಹ್ಮನ್ ಸರ್ವಕಾರ್ಯಾರ್ಥಸಿದ್ಧಯೇ. ಶಾಸ್ತ್ರಬೋಧನಾದಂಥವರು ಯಾರು ಹೇಳಿದ್ರೆ ಈ ಸೂತ ಪ್ರಾಣಿಗಳು. ಇವರಿಗೆ ತಿಳಿಯದೇ ಇರುವಂತಹ ವಿಷಯವೇ ಇಲ್ಲ. ಅತ್ಯಂತವಾಗಿ ಎಲ್ಲಾ ಶಾಸ್ತ್ರವನ್ನು ಬಲ್ಲರಾಗಿರುವಂತಹ ಒಬ್ಬ ಋಷಿಯವರು. ಅಂತಹ ಸೂತ ಪ್ರಾಣಿಗಳಲ್ಲಿ ಸಮಸ್ತ ಭಾಗ್ಯ ಸಂಪತ್ತು, ಸಮಸ್ತ ಕಾರ್ಯದಲ್ಲಿಯೂ ವಿಜಯವಾಗುವಂತಹ ಯಾವುದಾದ್ರೂ ಒಂದು ವ್ರತ ಇದ್ರೆ ಹೇಳು ಒಡೆಯ ಅಂತ, ಹೇಳು ಮುನಿಶ್ರೇಷ್ಠನೇ ಅಂತ ಈ ಋಷಿಗಳೆಲ್ಲ ಋಷಿಗಳು ಅವರಲ್ಲಿ ಕೇಳುತ್ತಾರೆ. ಕೇಳುವಾಗ ಆ ಸೂತ ಪ್ರಾಣಿಗಳು ಪರಮೇಶ್ವರ ಮತ್ತು ಪಾರ್ವತಿಯ ನಡುವೆ ನಡೆದಂತಹ ಮಾತಿನ ವಿಷಯವನ್ನು ಹೇಳಿಕೊಂಡು ಹೋಗ್ತಾರೆ. ಹೇಳಿದ್ರೆ ವರಮಹಾಲಕ್ಷ್ಮಿ ಹೇಳಿದ್ರೆ ಪಾರ್ವತಿಯ ಒಂದು ರೂಪ ವರಮಹಾಲಕ್ಷ್ಮಿ. ಕೆಲವು
ಹೇಳ್ತಾರೆ. ಪಾರ್ವತಿಯ ರೂಪವೂ ಹೌದು, ಲಕ್ಷ್ಮಿಯ ರೂಪವೂ ಹೌದು, ಎರಡೂ ರೂಪವನ್ನು ಸೇರಿಕೊಂಡಿರುವಂತದ್ದು ವರಮಹಾಲಕ್ಷ್ಮಿ. ಇಲ್ಲಿ ಸೂಡುವಾಗ ಕೈಲಾಸ ವಿಧರೇರನ್ನೇ ನಾನಾ ಪ್ರಾಣನಾಗುವೆ ನದಿ ನಿರ್ಧರನಾದೆ. ಈ ಕೈಲಾಸ ಪರ್ವತ ಅಂತ ಹೇಳುವಂಥದ್ದು ಅಲ್ಲಿ ಇಲ್ಲದೇ ಇರುವಂತಹ ವಸ್ತುಗಳಿಲ್ಲ, ಎಲ್ಲರನ್ನೂ ಕೂಡಿಕೊಂಡಿರುವಂತಹ ಆ ಪರ್ವತದಲ್ಲಿ ಆ ಪರಮೇಶ್ವರ ಹೇಳಿದ್ರೆ ಈಶ್ವರ ಪರಮಾತ್ಮ ಇರ್ತಾನೆ. ಒಟ್ಟಿಗೆ ಗೌರಿ ಸಂತುಷ್ಟ ಲೋಕಾನುಗ್ರಹಾಂಶಗ. ಆ ಸಂದರ್ಭದಲ್ಲಿ ಗೌರಿ ಹೇಳಿದ್ರೆ ಪಾರ್ವತೀ ದೇವಿಯೂ ಇರ್ತಾರೆ. ಪಾರ್ವತೀ ದೇವಿಗೆ ಇನ್ನೊಂದು ಕತೆ ಹೋಗ್ತಾ ಉಂಟು. ಸೂತ ಪ್ರಾಣಿಗಳು ಶೌನಕರಿಗೆ ಹೇಳ್ತಾ ಇರುವಂತಹ ಕತೆ. ಪಾರ್ವತಿ ಮತ್ತು ಪರಮೇಶ್ವರರ ನಡುವೆ ನಡೆದಂತಹ ವಿಷಯವನ್ನು ಸೂತ ಪ್ರಾಣಿಗಳು ಶೌನಕರಿಗೆ ಹೇಳ್ತಾ ಇರುವಂಥದ್ದು. ಪಾರ್ವತಿ ಪರಮೇಶ್ವರನಲ್ಲಿ ಕೇಳ್ತಾನೆ, ಭಗವನ್ ಸರ್ವಲೋಕೇಶ ಸರ್ವಭೂತ ದಯಾನಿಧೆ ಯತ್ರ ಹಸ್ತ ವಿಲಕ್ಷಣಾಂ ಸರ್ವ ಸೌಭಾಗ್ಯದಾಯಕಂ ಸುರಶ್ರೇಷ್ಠ ಸುರಯಾಮನಂತರ. ಓ ಪರಮಾತ್ಮ, ಇಡೀ ಲೋಕಕ್ಕೆ ಈಶನಾಗಿರುವಂತಹ, ಜಗತ್ತಿಗೆ ಪರಮಾತ್ಮನಾಗಿರುವಂತಹ ಓ ಪರಮೇಶ್ವರ, ಯತ್ ರಹಸ್ಯ ವಿಲಕ್ಷಣಾಂ ಸರ್ವ ಸೌಭಾಗ್ಯದಾಯಕಂ, ಸೌಭಾಗ್ಯವತಿಯಾಗಿ ಬದುಕುವಂತಹ ಆ ರಹಸ್ಯ ಯಾವುದಿದೆಯೋ, ಯಾವುದು ಮಾಡಿದ್ರೆ ಆ ಸರ್ವ ಸೌಭಾಗ್ಯ ಪ್ರಾಪ್ತಿಯಾಗ್ತದೋ ಅದು ಯಾವುದಾದ್ರೂ ಇದ್ರೆ ನನ್ನಲ್ಲಿ ಹೇಳು ಅಂತ ಪಾರ್ವತಿ ದೇವಿ ಪರಮೇಶ್ವರನಲ್ಲಿ ಕೇಳಿಕೊಡ್ತಾರೆ. ಆವಾಗ ಪರಮೇಶ್ವರ ಹೇಳ್ತಾನೆ, ಶೃಭಕ್ತೆ ಪ್ರವಕ್ಷ್ಯಾಮಿ ಸಾವಧಾನ ಅನಾಭವ. ನಿನ್ನ ಮನಸ್ಸಿನಲ್ಲಿರುವಂತಹ ಲೋಕದ ಹಿತಾರ್ಥಕ್ಕೋಸ್ಕರವಾಗಿ, ಲೋಕ ಒಳ್ಳೆಯದಾಗಬೇಕು ಅಂತಿರುವಂತಹ ಆ ನಿನ್ನ ಮನಸ್ಸಿನ ಒಳಗಿರುವಂತಹ ಆಲೋಚನೆಯ ಇದಕ್ಕೋಸ್ಕರವಾಗಿ ಸಾವಧಾನ, ನಿಧಾನವಾಗಿರು, ಹೇಳ್ತೇನೆ ನಿನ್ನಲ್ಲಿ ಅಂತ ಹೇಳ್ತಾರೆ. ಯಾರು? ಪರಮೇಶ್ವರ. ವ್ರತಾನಾಂ ಉತ್ತಮಂ ಕಾಮ್ಯಂ ಸರ್ವ ಸೌಭಾಗ್ಯ ಕಾರಣಂ ಸರ್ವ ಸಂಪತ್ಪ್ರದಂ ಕೀರ್ತಿ ಪುತ್ರ ಪೌತ್ರ ಪ್ರವರ್ಧನಂ ಶುಕ್ಲೇ ಶ್ರಾವಣಿಗೆ ಮಾಸಿ ಪೂರ್ಣಿಮೋ ಮಾಂತ್ಯಮದ್ಭಾಗವೇ ವ್ರತಂ ಸಮಾಚರೇ ಸಮ್ಯಗಮೀಷ್ಟಂ ಭವೇತ್ ಧ್ರುವಂ. ಈ ಪೂಜೆಯ ಒಂದು ಮಹತ್ವ ಏನು ಅಂತ ಹೇಳಿದ್ರೆ, ಈಗ ಸತ್ಯನಾರಾಯಣ ಪೂಜೆ ನಾವು ಮಾಡ್ತಿದ್ದೆ ಯಾವಾಗ ಬೇಕಾದ್ರೂ ಮಾಡ್ಬೋದು. ಈ ಪೂಜೆಯನ್ನು ಯಾವಾಗ ಬೇಕಾದ್ರೂ ನಮಗೆ ಮನಸ್ಸು ಬಂದ ಸಮಯದಲ್ಲಿ ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಹೇಳಿದ್ರೆ, ಈ ವರಮಹಾಲಕ್ಷ್ಮಿ ಪೂಜೆಗೆ ಇಂಥದ್ದೇ ದಿವಸ ಪೂಜೆ ಮಾಡಬೇಕು ಅಂತ ಉಂಟು. ಇದು ಕಟ್ಟುಪಾಡು. ಯಾವ ದಿನ ಒಳ್ಳೆಯದು, ಯಾವ ದಿನ ಮಾಡಬಹುದು ಹೇಳಿದ್ರೆ, ಶ್ರಾವಣ ಮಾಸದಲ್ಲಿ ಎಲ್ಲರಿಗೂ ಗೊತ್ತಿದೆ, ಅದು ಹೇಳ್ತೇನೆ ಕಥೆಯಲ್ಲಿರುವಂತಹ ಕಾರಣ. ಶ್ರಾವಣ ಮಾಸ ಹುಣ್ಣಿಮೆಯ ಅಂತ್ಯದಲ್ಲಿ ಬರುವಂತಹ ಭಾದ್ರವ ವಾಸರ ಶುಕ್ರವಾರ ಗೊತ್ತಾಯ್ತಲ್ಲ. ಶ್ರಾವಣ ಮಾಸದ ಹುಣ್ಣಿಮೆಯ ಮೊದಲಿನ ಶುಕ್ರವಾರದಲ್ಲಿ ಈ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು. ಆದರೆ ಕೆಲವು ಪಂಗಡದವರು ಹುಣ್ಣಿಮೆಯ ದಿವಸ, ನಾಡಿದ್ದೀಗ ಹುಣ್ಣಿಮೆಯ ದಿವಸವೇ ಶುಕ್ರವಾರ ಬರ್ತದೆ, ಆ ದಿವಸವೂ ಕೂಡ ಕೆಲವರು ಮಾಡ್ತಾರೆ. ಮಾಡಬಾರದು ಅಂತೇಳಿಲ್ಲ, ಆದರೆ ಇರುವಂಥದ್ದು ಹೇಗೆ ಮಾಡಬೇಕು ಅಂತ ಪುರಾಣದಲ್ಲಿ ಇರುವಂಥದ್ದು, ಹುಣ್ಣಿಮೆಯ ಮೊದಲು ಬರುವಂತಹ ಹತ್ತಿರದಲ್ಲಿ ಬರುವಂತಹ ಶುಕ್ರವಾರದ ದಿವಸ ಆ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು. ಮಾಡಿದ್ರೆ ಏನು ಪ್ರಾಪ್ತಿಯಾಗ್ತದೆ ಹೇಳಿದ್ರೆ, ಉತ್ತಮಂ ಕಾಮ್ಯಂ. ಈ ಪೂಜೆಯನ್ನು ಮಾಡುವಾಗ ಯೈನ್ ಚಿತ್ತಜತೆ ಕಾಮಂ ತಂತ್ರಂ ಪ್ರಾಪ್ನೋತಿ ನಿಶ್ಚಿತಂ. ಮನಸ್ಸಿನಲ್ಲಿ ಏನು ಭಾವನೆಯನ್ನು, ಮನಸ್ಸಿನಲ್ಲಿ ಏನು ಬೇಡಿಕೆಯನ್ನು ಇಟ್ಟುಕೊಂಡು ನಾವು ಪೂಜೆ ಮಾಡ್ತೇವೋ ತಂತ್ರಂ ಪ್ರಾಪ್ನೋತಿ ನಿಶ್ಚಿತಂ, ಖಂಡಿತವಾಗಿಯೂ ಕೂಡ ಆ ಫಲ ಪ್ರಾಪ್ತಿಯಾಗ್ತದೆ. ನಮ್ಮ ಆಸೆಗಳು ಅದು ಈಡೇರುತ್ತದೆ. ಸರ್ವ ಸೌಭಾಗ್ಯ ಕಾರಣ. ಇದನ್ನು ಯಾತಕ್ಕೋಸ್ಕರವಾಗಿ ಮಹಿಳೆಯರೇ ಮಾಡಬೇಕು ಹೇಳಿದ್ರೆ, ಮಹಿಳೆಯರಿಗೆ ಇರುವಂತಹ ಪೂಜೆ ಕಾರಣ ಏನು ಹೇಳಿದ್ರೆ, ಸರ್ವ ಸೌಭಾಗ್ಯ ಕಾರಣ. ಮಹಿಳೆಯರಿಗೆ ಅತ್ಯಂತವಾಗಿ ದೊಡ್ಡದಾದಂತಹ ಸಂಪತ್ತು ಅಂತ ಹೇಳಿದ್ರೆ, ಸೌಭಾಗ್ಯವತಿಯಾಗಿ ಬದುಕುವಂಥದ್ದೇ ಮಹಿಳೆಯರಿಗೆ ಸರ್ವ ಸಂಪತ್ತು ಅಲ್ವಾ. ಆ ಸೌಭಾಗ್ಯ ಪ್ರಾಪ್ತಿಯಾಗ್ತದೆ, ಸೌಭಾಗ್ಯವತಿಯಾಗಿ ಬದುಕುವಂತಹ ಯೋಗಭಾಗ್ಯ ಪ್ರಾಪ್ತಿಯಾಗ್ತದಂತೆ ಈ ಪೂಜೆಯನ್ನು ಮಾಡಿದರೆ. ಸರ್ವ ಸಂಪತ್ಪ್ರದ, ಬರೀ ಸೌಭಾಗ್ಯವತಿಯಾಗಿ ಬದುಕಿದ್ರೆ ಏನು ಪ್ರಯೋಜನ ಇಲ್ಲ. ಆ ಸಂಪತ್ತು ನಮಗೆ ಪ್ರಾಪ್ತಿಯಾಗಬೇಕು. ಆ ಸಂಪತ್ತು ಕಾಲಕಾಲಕ್ಕೆ ಒಬ್ಬೊಬ್ಬರಿಗೆ ಮನೆಯಲ್ಲಿ ಒಂದೊಂದು ಕಾಲದಲ್ಲಿ ಒಂದೊಂದು ಸಂಪತ್ತು ಬೇಕಾಗ್ತದೆ. ಮಹಿಳೆಯರು ಅಂತ ಹೇಳಿದ್ರೆ ಅತ್ಯಂತವಾಗಿ ಪ್ರಧಾನ. ಕಾರಣ ಏನು ಅಂತ ಹೇಳಿದ್ರೆ, ಯಾವತ್ತು ಮನೆಯ ಹೆಂಗಸರು ಹಾಳಾದ್ರೆ ಇಡೀ ದೇಶವೇ ಹಾಳಾಗ್ತದೆ. ಅಷ್ಟು
ಶಕ್ತಿ ಇರುವಂಥದ್ದು ಮನೆಯ ಮಹಿಳೆಯರಿಗೆ. ಆದ ಕಾರಣ ಎಲ್ಲವನ್ನೂ ಕೂಡ ಮನೆಗೆ ತರುವಂತಹ ಶಕ್ತಿ ಇರುವಂಥದ್ದು ಗಂಡಸಾದನ್ನು ಹೊರಗಡೆ ದುಡಿದರೂ ಕೂಡ ಮನೆಯಲ್ಲಿ ಚಂದವಾಗಿ ನೋಡಿಕೊಳ್ಳಬೇಕು ಅಂತೇಳಾದ್ರೆ ಅದು ಹೆಂಗಸರಿಗೆ ಮಾತ್ರವೇ ಸಾಧ್ಯ. ಆ ಸಂಪತ್ತು ಉಳಿಬೇಕು ಅಂತೇಳಾದ್ರೆ ಆ ಸಂಪತ್ತನ್ನು ಉಳಿಸುವಂತಹ ಶಕ್ತಿ ಇರುವಂಥದ್ದು ಹೆಂಗಸರಿಗೆ. ಆ ಸಂಪತ್ತು ಕಾಲ ಕಾಲಕ್ಕೆ ಬರುವ ರೀತಿಯಲ್ಲಿ ಆ ಹೆಂಗಸರು ಭಕ್ತಿಯಿಂದ ಪೂಜೆ ಮಾಡಿದರೆ ಬರ್ತದಂತೆ. ಕೀರ್ತಿ ಪುತ್ರ ಪೌತ್ರ ಪ್ರವರ್ಧನ, ಬರೀ ನಮ್ಮ ಸರ್ವ ಸಂಪತ್ತು ಸೌಭಾಗ್ಯವತಿಯಾಗಿ ಬದುಕಿದ್ರು ಕೂಡ ಒಳ್ಳೆಯ ಮಕ್ಕಳ ಸಂಪತ್ತಿಲ್ಲದಿದ್ದರೆ ಪ್ರಯೋಜನ ಇಲ್ಲ. ಮಕ್ಕಳಿಲ್ಲದೆ ಮಕ್ಕಳು ಹಾಗೂ ಆ ಮುಂದಿನ ಕುಟುಂಬ ಬೆಳಗಬೇಕು. ಬರೀ ಮಕ್ಕಳಾಗಿ ಸಾಲು, ಆ ಮಕ್ಕಳು ಒಳ್ಳೆಯದಾಗಿ ಹುಟ್ಟಬೇಕು. ನಮ್ಮ ತಂದೆ ತಾಯಿಯರ ಒಂದು ಕೀರ್ತಿಯನ್ನು ಇನ್ನೂ ಹೆಚ್ಚಿನ ಮಟ್ಟಿಗೆ ಕೊಂಡೊಯ್ಯುವಂತಹ ಮಕ್ಕಳು ಹುಟ್ಟಿದರೆ ಮಾತ್ರ ಆ ಸತ್ಪುತ್ರ ಸತ್ಸಂತಾನಕ್ಕೆ ಬೇರೆ ಅಂತಹ ಸತ್ಸಂತಾನ ಪ್ರಾಪ್ತಿಯಾಗ್ತದಂತೆ. ಪರಮೇಶ್ವರ ಹೇಳಿಕೊಂಡು ಹೋಗ್ತಾನೆ. ಆವಾಗ ಮುಂದೆ ಆ ಪಾರ್ವತಿ ಪುನಃ ಹೇಳ್ತಾಳೆ. ಈ ಪೂಜೆ ಆ ಪಾರ್ವತಿ ದೇವಿಯು ಹೀಗೆ ಕಥೆಯನ್ನು ಪರಮೇಶ್ವರ ಹೇಳ್ತಾನೆ. ಒಂದಾನೊಂದು ಕಾಲದಲ್ಲಿ ಈ ಭೂಲೋಕಕ್ಕೆ ಈ ಪೂಜೆ ಹೇಗೆ ಬಂತು? ಪಾರ್ವತಿ ಹೇಳಿಕೊಂಡ ಕೂಡಲೇ ನಮಗೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಪಾರ್ವತಿ ದೇವಿಯು ಒಬ್ಬಳು ಸಾಧ್ವಿ ಇರ್ತಾಳೆ, ಅತ್ಯಂತ ಅತಿ ಶುಶ್ರೂಷಣೆಯ, ನಿತ್ಯವೂ ಕೂಡ ಗಂಡನ ಶುಶ್ರೂಷಣೆ ಅಂತ ಹೇಳಿದ್ರೆ ಗಂಡನ ಸೇವೆಯನ್ನೇ ಮಾಡಿಕೊಂಡಿರುವಂತಹ ಒಬ್ಬಳು ಸಾಧ್ವಿ. ಅವಳು ಹೇಗೆ ಗಂಡನ ಸೇವೆಯನ್ನು ಮಾಡ್ತಾಳೆ, ಅದಕ್ಕಿಂತಲೂ ಜಾಸ್ತಿ ಅವಳ ಮನೆಯಲ್ಲಿ ದಾರಿದ್ರ್ಯತೆ ಹೇಳಿದ್ರೆ ಬಡತನ, ಮಾನಸಿಕವಾದ ಬಡತನ ಅಲ್ಲ, ಶಾರೀರಿಕವಾದಂತಹ ಬಡತನ ಅಲ್ಲಿದ್ದಂತೆ. ಆ ಶಾರೀರಿಕ ಬಡತನದಲ್ಲಿದ್ದರೂ ಕೂಡ ತನ್ನ ಗಂಡನ ಸೇವೆಯಲ್ಲಿ ನಿತ್ಯವೂ ಕೂಡ ಅವಳು ಯಾವತ್ತೂ ಸ್ವಲ್ಪವೂ ಕೂಡ ತಪ್ಪಿಸಿಲ್ಲ. ಅಂತಹ ಆ ಹೆಂಗಸರ ಹೆಸರೇನು, ಆ ಹೆಣ್ಣು ಮಗಳ ಹೆಸರೇನು ಹೇಳಿದ್ರೆ ಹುಟ್ಟಿನವರನ್ನು ಹುಟ್ಟಿನವರಿರುವಂತಹ ಒಂದು ಒಳ್ಳೆಯ ಸಂಪದ್ಭರಿತವಾದಂತಹ ದೇಶದಲ್ಲಿ ಆ ಅವಳಿದ್ದದ್ದು. ಅವಳ ಹೆಸರು ಚಾರುಮತಿ ಅಂತ ಹೆಸರು. ಚಾರುಮತಿ ಅಂತ ಅವಳ ಹೆಸರು. ಈ ಭೂಮಂಡಲಕ್ಕೆ ಮೊದಲು ಆ ಪೂಜೆಯನ್ನು ತಂದಂತಹ ಹೆಂಗಸು ಆ ಚಾರುಮತಿ ಎನ್ನುವಳು. ಅವಳ ಕನಸಿನಲ್ಲಿ ಈ ಪಾರ್ವತೀ ದೇವಿ ಹೇಳಿದ್ರೆ ವರಮಹಾಲಕ್ಷ್ಮಿಯ ಪಾರ್ವತೀ ದೇವಿ ಕನಸಿನಲ್ಲಿ ಬರ್ತಾಳೆ. ಬಂದು ಪೂರ್ವ ಪುಣ್ಯ ಪ್ರಭಾವೇನ, ನಿನ್ನ ಪೂರ್ವ ಪುಣ್ಯದ ಭಾಗ್ಯವಶದಲ್ಲಿ ನಿನಗೆ ನಿನ್ನ ಎಲ್ಲ ಕಷ್ಟಗಳಿಂದ ದೂರೀಕರಿಸುವಂತಹ ಒಂದು ವ್ರತ ಇದೆ, ಅದನ್ನು ನಿಮ್ಮಲ್ಲಿ ನಾನು ಹೇಳ್ತೇನೆ. ಮಗಳೇ ಏಳು, ಉತ್ತಿಷ್ಠೋತ್ತಿಷ್ಠ ಅಂತ ಆ ಅತಿ ಶುಶ್ರೂಷಣೆಯಾಗಿರುವಂತಹ ಚಾರುಮತಿ ದೇವಿಯನ್ನು ಈ ವರಲಕ್ಷ್ಮಿ ಅಮ್ಮ ಹೇಳ್ತಾಳೆ. ಹೇಳಿಸಿ ಯಾವ ಕಾಲದಲ್ಲಿ ಯಾವ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಪರಮೇಶ್ವರ ತನ್ನ ಗಂಡ ಹೇಳಿದ ರೀತಿಯಲ್ಲಿಯೇ ಈ ವರಮಹಾಲಕ್ಷ್ಮೀ ದೇವಿ ಆ ಸಾಧ್ವೀಮಣಿಯಾದಂತಹ ಚಾರುಮತಿ ದೇವಿಗೆ ಹೇಳ್ತಾಳೆ. ಮುಂದೆ ಆ ಚಾರುಮತಿ ದೇವಿ ಆ ದಿವಸಕ್ಕೋಸ್ಕರವೇ ಕಾದು ಕುಳಿತುಕೊಂಡು ಒಂದು ದಿವಸ ಆ ಶ್ರಾವಣ ಮಾಸ ಶುಕ್ರವಾರ ಹುಣ್ಣಿಮೆಯ ಮೊದಲಿನ ದಿವಸ ಪ್ರಾಪ್ತಿಯಾಗ್ತದೆ. ಎಲ್ಲ ಬಂಧು ಬಾಂಧವರೊಡಗೂಡಿ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಅವಳು ಆ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾಳೆ. ಮುಂದೆ ಅವಳ ಕಾಲಕ್ಕೆ ಅವಳಿಗೆ ಯಾವುದೆಲ್ಲ ಸಂಪತ್ತು ಬೇಕೋ ಅದೆಲ್ಲವೂ ಕೂಡ ಆ ವರಮಹಾಲಕ್ಷ್ಮಿ ದೇವಿ ಕೊಡ್ತಾಳೆ. ಕೊಟ್ಟ ಮೇಲೆ ಅಷ್ಟು ಮಾತ್ರ ಅಲ್ಲ, ಪ್ರತಿ ವರ್ಷವೂ ಕೂಡ ಆ ಪಾರ್ವತಿ ದೇವಿ ಮಾಡಿಕೊಂಡು ಬರ್ತಾಳೆ. ಮಾಡಿಕೊಂಡು ಬಂದರೆ ಎಂತ ಪ್ರಯೋಜನ? ಪ್ರತಿ ವರ್ಷ ಮಾಡಿದರೆ ಯಾವುದೇ ಒಂದು ಪೂಜೆಯನ್ನು ನಾವು ಪ್ರತಿ ವರ್ಷ ಮಾಡಿದರೆ ಏನು ಪ್ರಯೋಜನ ಹೇಳಿದ್ರೆ, ಯಾವ ರೀತಿಯಲ್ಲಿ ಈ ಹೂವಿಗೆ ದೇವರ ಹುಡುಗೆಯಿಂದಾಗುವಾಗ ಆ ಹೂವಿಗೆ ಮೋಕ್ಷ ಪ್ರಾಪ್ತಿಯಾಯಿತು. ನಮಗೂ ಕೂಡ ನಾವು ಬಂದಂಥದ್ದು ಆ ದೇವರ ಪಾದಪದ್ಮಗಳಿಂದ. ನಾವು ಪುನಃ ಸೇರಬೇಕಾದದ್ದಿದೆ ದೇವರ ಪಾದಕ್ಕೆ ಸೇರಿದರೆ ಮಾತ್ರ ನಮ್ಮ ಜೀವನ ಅಂತಿರುವಂಥದ್ದು ಸಾರ್ಥಕತೆ ಬರಲಿಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಪ್ರತಿ ವರ್ಷ ಅವರು ಮಾಡಿಕೊಂಡು ಬಂದು ಕೊನೆಗೆ ಸತ್ಯ ಸುಖ ಬರೋ ಮೋಕ್ಷ ಮಾತ್ರ. ಸತ್ಯದಲ್ಲಿ ಸುಖವನ್ನು ಅವಳಿಗೆ ಯಾವ ಕಾಲಕ್ಕೆ ಏನು ಬೇಕೋ ಎಲ್ಲವೂ ಸುಖವನ್ನು ಅನುಭವಿಸಿ ಕೊನೆಗೆ ಸೌಭಾಗ್ಯವತಿಯಾಗಿ ಜೀವವನ್ನು ಪಡ್ಕೊಳ್ತಾರೆ. ಹೋದ ಮೇಲೆ ಆ ಜೀವ ಎಲ್ಲಿಗೆ ಹೋಗ್ತದೆ ಹೇಳಿದ್ರೆ ಮೋಕ್ಷ ಪ್ರಾಪ್ತಿಯಾಗ್ತದೆ. ವರಲಕ್ಷ್ಮಿಯ ಆ ಪುಣ್ಯ ಕಟಾಕ್ಷ ಕೃಪಾ ಕಟಾಕ್ಷಕ್ಕೆ ಅವಳು ಭಾಗಿಯಾಗಿ ವರಲಕ್ಷ್ಮಿಯಲ್ಲಿಯೇ ಸೇರಿಕೊಳ್ತಾಳೆ. ಯಾವುದೇ ಒಂದು ಪೂಜೆ ಮಾಡಿದರೆ ನಮಗೆ ಪ್ರಾಪ್ತಿಯಾಗಬೇಕಾದದ್ದು
ಮೋಕ್ಷ ಸಾಧನೆ. ನಮ್ಮ ಪೂಜೆ ಎನ್ನುವಂಥದ್ದು ಮೋಕ್ಷ ದಾರಿಯನ್ನು ಹುಡುಕುವಂತಹ ದಾರಿ ಈ ಪೂಜೆ, ಈ ಅನುಷ್ಠಾನಗಳು. ಅದೇ ರೀತಿಯಲ್ಲಿ ನೀವು ಕೂಡ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಪೂಜೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಿ. ಆ ಪೂಜೆಯ ಕರ್ಮ ಫಲ ನಿಮಗೆ ಪ್ರಾಪ್ತಿಯಾಗಲಿ. ಅಷ್ಟು ಮಾತ್ರ ಅಲ್ಲ, ಇಷ್ಟು ತನಕದವರೆಗೆ ನೀವು ಪೂಜೆ ಮಾಡ್ತಾ ಇರುವಾಗ ಯಾವುದೇ ಒಂದು ಸ್ವಲ್ಪವೂ ಕೂಡ ಶಬ್ದ ಬಾರದ ರೀತಿಯಲ್ಲಿ, ಮಳೆ ಒಂದು ಸ್ವಲ್ಪ ಶಬ್ದ ಮಾಡಿತು ಅಷ್ಟೇ ಬಿಟ್ಟರೆ ಅಲ್ಲಿ ಕುಳಿತುಕೊಂಡವರ ಸ್ವಲ್ಪವೂ ಶಬ್ದ ಕೇಳದ ರೀತಿಯಲ್ಲಿ ಪೂಜೆಯನ್ನು ನೋಡಿದ್ದಾರೋ, ಯಾರೆಲ್ಲ ಈ ಪೂಜೆಯನ್ನು ಕೇಳಿದ್ದಾರೋ, ಯಾರೆಲ್ಲ ಆಮಂತ್ರಣೆಯನ್ನು ಅಥವಾ ಹಿಂದಿನಿಂದ ಕಷ್ಟಪಟ್ಟು ಈ ಪೂಜೆಗೆ ಕೆಲಸ ಮಾಡಿದ್ದಾರೋ ಅವರೆಲ್ಲರಿಗೂ ಸ್ವಯಂ ಸೇವಕರಾಗಿ ಎಲ್ಲರಿಗೂ ಕೂಡ ಈ ಪೂಜೆಯ ಸಂಪೂರ್ಣವಾದಂತಹ ಫಲ ಪ್ರಾಪ್ತಿಯಾಗಲಿ ಅಂತೇಳಿ ಆ ಜಗಜ್ಜನನಿಯಾದಂತಹ ಜಗನ್ಮಾತೆಯಾದಂತಹ ಆ ವರಮಹಾಲಕ್ಷ್ಮೀ ದೇವಿಯಲ್ಲಿ ಮತ್ತೊಮ್ಮೆ 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 ಪ್ರಾರ್ಥನೆ ಮಾಡಿಕೊಂಡು ನನ್ನೆರಡು ಮಾತುಗಳ ಆ ವ್ರತದ ಕಥೆಯನ್ನು ಆ ವರಮಹಾಲಕ್ಷ್ಮೀ ದೇವಿಯ ಪಾದ ಪದ್ಮಗಳಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ವಿದ್ಯುದ್ಗಾಮಕಪ್ರಭಾಂ ಮೃಗವತಿಸ್ಕಂಧಸ್ಥಿರಾಂ ಭೀರಣಾಂ ಕನ್ಯಾಭಿಕ್ಕರಬಾಲಖೇಡ ವಿಲಸತ್ಥಸ್ತಾಭಿರಾಮೇ ವಿಲಾಂ ಹಸ್ತೈಶ್ಚಕ್ರಗದಾಭಿಖೇಡ ವಿನಿಧಾಂ ಶ್ರಾವಂಗುಳಂ ತರ್ಜನೀಂ ವಿಭ್ರಾಣಾಮಲಾತ್ಮಿತಾಂ ಶಶಿಧರಾಂ ದುರ್ಗಾಂ ತ್ರಿನೇತ್ರಾಂ ಭಜೇ. ಸಿದ್ಧಲಕ್ಷ್ಮೀರ್ಮಹಾಲಕ್ಷ್ಮೀರ್ಮೋಕ್ಷಲಕ್ಷ್ಮೀ ಸರ್ವದೇ ಶ್ರೀಲಕ್ಷ್ಮೀರ್ವರಲಕ್ಷ್ಮೀಷ್ಟ ಪ್ರಸನ್ನಾ ಭವದರುಣದಾ. ಇಡೀ ಜಗತ್ತನ್ನು ಪ್ರಸನ್ನಳಾಗಿಸಿ ಅಂತೇಳಿ ಬೇಡಿಕೊಂಡು ನನ್ನೆರಡು ಪ್ರಾರ್ಥನೆಯನ್ನು ಮುಗಿಸ್ತೇನೆ. ಶುಭಂ ಭೂಯಾತ್. ಪೂಜಾರಾಧನ ಕರ್ಮಣ ಶ್ರೀ ಗಣೇಶ್ವರ ಶ್ರೀಲಲಾ. ಓಂ ರಕ್ಷದೆ ಒಂದು ಪುನಃ ಕುಡಿರಿ. ಮಾಧವಾಯ ಸ್ವಾಹ. ಪುನಃ ನೀರು ಹಾಕೊಳ್ಳಿ. ದೇವಾಯ ಸ್ವಾಹ, ದೇವಾಯ ಸ್ವಾಹ. ಪುನಃ ನೀರು ಹಾಕೊಂಡು ಎಡದ ಕೈಯಿಂದ ಬಲದ ಕೈಗೆ ಹಾಕಿ ನೀರು ಹಾಕಿ ಕುಡಿಲಿಕ್ಕೆ ಹಂತದಲ್ಲಿ ನಾವಿದ್ದೇವೆ. ಸಮಿತಿಯ ಎಲ್ಲರೂ ಕೂಡ ಬನ್ನಿ. ಆರತಿಯನ್ನು ತೆಗೆದುಕೊಳ್ಳಿ. ಮತ್ತೆ ಹಾಗೆ ಮತ್ತೆ ಆ ಕಡೆ ಮಂತ್ರಾಕ್ಷತೆ ಬರ್ತದಿಲ್ಲ. ಪೂಜೆಯಲ್ಲಿ ಕುಳಿತವರಿಗೆ ಅವರ ಕಟ್ಟೆಯಲ್ಲಿಯೇ ಮಂತ್ರಾಕ್ಷತೆ ಇದೆ. ಆ ಮಂತ್ರಾಕ್ಷತೆಯನ್ನು ತಗೊಳ್ಳಿ. ದಯವಿಟ್ಟು ಮಂತ್ರಾಕ್ಷತೆ ಕೊಡುವವರು ಪೂಜೆ ಮಾಡಿದವರಿಗೆ, ಪೂಜೆಯಲ್ಲಿ ಕುಳಿತವರಿಗೆ ಮಂತ್ರ
ಮಾಡಿಕೊಂಡಲ್ಲಿಗೆ ಯಾವುದೇ ಒಂದು ಕುಟುಂಬದಲ್ಲಿ ಗೃಹದಲ್ಲಿ ಕಲಹಗಳು, ಬಂಧುಗಳೊಡನೆ ಯಾವುದಾದ್ರು ಕಲಹಗಳು, ಅಥವಾ ನಮ್ಮವರಲ್ಲಿಯೇ ವಿರೋಧವೋ, ಅಥವಾ ಪ್ರಾಣಿ ಪಕ್ಷಿಗಳಲ್ಲಿ ವಿರೋಧವೋ, ಅಥವಾ ಮನೆಯ ಹತ್ತಿರದಲ್ಲಿ ಯಾವುದು ವಿರೋಧವೋ ಆಗಿರುವಂತಹ ಯಾವುದೇ ಒಂದು ವಿರೋಧ ಇದ್ದರೆ ಅದು ನಿವಾರಣೆ ಮಾಡಿ. ಮತ್ತೆ ಮನೆಯಲ್ಲಿರುವವರಿಗೆ ಯಾವುದೇ ಒಂದು ಅನಾರೋಗ್ಯದ ಸಮಸ್ಯೆಗಳು ಬಂದಿದ್ದರೆ ಅದನ್ನು ನಿವಾರಿಸಬೇಕು. ಮನೆಯಲ್ಲಿ ಯಾವುದೇ ಒಂದು ಕುಂದುಕೊರತೆಗಳು, ಲೋಪದೋಷಗಳು ಇದ್ರೆ ಅದನ್ನು ನಿವಾರಣೆ ಮಾಡಿಕೊಡ್ರಿ. ಕುಟುಂಬದಲ್ಲಿ ಮದುವೆ ಆಗದೇ ಇರುವಂತಹವರು, ಅಥವಾ ಮಕ್ಕಳಾಗದೇ ಇರುವಂತಹವರು, ಅಥವಾ ಕುಟುಂಬ ನಾಶವಾಗುವಂತಹ ಯಾವುದೇ ಒಂದು ಸಂದರ್ಭ ಬರಲಿಕ್ಕಿದ್ರು ಅದನ್ನೆಲ್ಲರನ್ನೂ ಕೂಡ ತಾಯಿ ಜಗನ್ಮಾತೆ ನಿವಾರಣೆ ಮಾಡಿಕೊಡ್ರಿ. ಇಡೀ ದೇಶದಲ್ಲಿ, ಗ್ರಾಮದಲ್ಲಿ, ಮನೆಯಲ್ಲಿ, ಮನದಲ್ಲಿಯೂ ಕೂಡ ನೆಮ್ಮದಿ ಸದಾ ತಾಂಡವ ಆಡಿ ಆ ವರಮಹಾಲಕ್ಷ್ಮೀ ದೇವಿ ಇಡೀ ಜಗತ್ತಿಗೆ ಒಳ್ಳೆಯದಾದಂತಹ ಬೆಳಕು ತೋರಿ ಸಜ್ಜನರು ನಿರ್ಭಯವಾಗಿ ಬದುಕುವಂತಹ ಯೋಗ ಭಾಗ್ಯವನ್ನು ಆ ತಾಯಿ ಜಗನ್ಮಾತೆ ಕೊಡಿ. ಲೋಕಕ್ಕಿರುವಂತಹ ಸಮಸ್ತ ಕತ್ತಲೆಯನ್ನು ನಿವಾರಣೆ ಮಾಡಿ ಇಡೀ ಲೋಕಕ್ಕೆ ಬೆಳಕನ್ನು ಕೊಡಿ. ಕತ್ತಲೆಯಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮೃತವನ್ನು ಕೊಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅಂತ ಹೇಳುವ ಹಾಗೆ ಇಡೀ ಲೋಕದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ನೆಮ್ಮದಿಯನ್ನು ಆ ತಾಯಿ ಜಗನ್ಮಾತೆ ಹಿತೋಪೇಕ್ಷವಾಗಿ ಕೀರ್ತಿ, ಯಶಸ್ಸು, ಧನಲಾಭ, ಪುತ್ರವತ್ರಾದಿ ಫಲವಕ್ಷೇತ್ರವಾದಂತಹ ಸಂತೃಪ್ತಿ ಅಭಿವೃದ್ಧಿ ಮಾಡಿಕೊಟ್ಟು ವ್ಯಾಪಾರದಲ್ಲಿ ವ್ಯಾಪಾರ, ಉದ್ಯೋಗದಲ್ಲಿ ಉದ್ಯೋಗ, ಅಭಿವೃದ್ಧಿಯಲ್ಲಿ ಅಭಿವೃದ್ಧಿ, ಕೃಷಿಯಲ್ಲಿ ಕೃಷಿ, ಮಕ್ಕಳ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ, ಹಾಗೆ ಕುಟುಂಬ ಹೆಜ್ಜೆ ಇರುವಂತಹ ಪ್ರತಿಯೊಂದು ರಂಗ, ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಸತ್ಕೀರ್ತಿ, ಸತ್ಫಲವನ್ನು ಕೊಡಿ. ಅಷ್ಟು ಮಾತ್ರ ಅಲ್ಲ, ಕೈಗೆತ್ತಿಕೊಂಡಂತಹ ಈ ಸಮಿತಿಯವರ ಪ್ರತಿಯೊಬ್ಬರು ಪದಾಧಿಕಾರಿಗಳಿಗೂ ಕೂಡ ಈ ಪೂಜೆಯ ಫಲ ಪ್ರಾಪ್ತಿಯಾಗಲಿ. ಮತ್ತೆ ಯಾರೆಲ್ಲ ನೋಡಿದ್ದಾರೆ, ಯಾರೆಲ್ಲ ಕೇಳಿದ್ದಾರೆ, ಯಾರೆಲ್ಲ ಬಂದಿದ್ದಾರೆ, ಎಲ್ಲ ಭಕ್ತ ಜನರಿಗೂ ಕೂಡ ಈ ಪೂಜೆಯ ಮಹಾಪ್ರಸಾದ ಪ್ರಾಪ್ತಿಯಾಗಲಿ ಅಂತೇಳಿ ಮತ್ತೊಮ್ಮೆ ಆ ತಾಯಿ ಜಗನ್ಮಾತೆ ಸನ್ನಿಧಿಯಲ್ಲಿ ಮಾಡಿದಂತಹ ತಪ್ಪುಗಳು ಯಾವುದೇ ಇದ್ದು ಅದನ್ನೆಲ್ಲವನ್ನು ಮನ್ನಿಸಿಕೊಟ್ಟು ಮಹಾಪ್ರಸಾದವನ್ನು ಈ ಭಕ್ತ ಸಮೂಹಕ್ಕೆ ಪ್ರಾಪ್ತಿ ಮಾಡಿ ಅಂತೇಳಿ ಬೇಡಿಕೊಂಡು ನನ್ನೆರಡು ಮಾತುಗಳನ್ನು, ನನ್ನೆರಡು ಪ್ರಾರ್ಥನೆಯನ್ನು ಆ ತಾಯಿ ಜಗನ್ಮಾತೆಯ ಪಾದಾರದಲ್ಲಿ ಬಿಟ್ಟುಕೊಡ್ತೇನೆ. ಶುಭಂ ಭೂಯಾಗಿ. ಯಾರೂ ಕೂಡ ದಯವಿಟ್ಟು ಅಲ್ಲಿಂದಲೇ ಬಿಸಾಡಬೇಡಿ, ಹತ್ತಿರಕ್ಕೆ ಬಂದು ತಾಯಿಗೆ ಸಮರ್ಪಣೆ ಮಾಡಿ. ಅಕಸ್ಮಾತಾಗಿ ಬರಲಿಕ್ಕೆ ಕಟ್ಟಾಗ್ತದೆ ಆದರೆ ನೀವು ಇರುವಲ್ಲಿಗೆ ಹರಿವಾಣವನ್ನು ಕಳಿಸಿಕೊಡ್ತೇನೆ. ಲಕ್ಷ್ಮೀ
ಅಕ್ಕಿ ಅದು ನಮಗೆ ನಮ್ಮ ಮನೆಯಲ್ಲಿ ಸಂಪತ್ಭರಿತವಾದಂತಹ ಯಾವತ್ತಿಗೂ ಕೂಡ ಜಯ ಮಂಗಳಾಂ ಶ್ರೀ ಮಹಾಗಣಪತಿಗೆ ಮಂಗಳಾಂ ಜಯ ಮಂಗಳಾಂ ಮಂಗಳಾಂ ಜಯ ಮಂಗಳಾಂ ವಿಘ್ನ ವಿನಾಶಕ ಮಹಾಗಣಪತಿಗೆ ವಿದ್ಯಾದೇವತೆ ಶಾರದೆ ಮಾತೆಗೆ ಮಂಗಳಾಂ ಜಯ ಮಂಗಳಾಂ ಮಂಗಳಾಂ ಶುಭ ಮಂಗಳಾಂ ಪ್ರಿಯ ಸುತ ಸುಬ್ರಹ್ಮಣ್ಯ ಸ್ವಾಮಿಗೆ ಮಂಗಳಾಂ ಜಯ ಮಂಗಳಾಂ ಮಂಗಳಾಂ ಶುಭ ಮಂಗಳಾಂ ಆತ್ಮದಾಯನಿ ಜಗವನೆ ಸದಾ ಮಂಗಳಾಂ ಮಂಗಳಾಂ ದೃಷ್ಟಿಯ ನೀರನ್ನು ಹೊರಗಡೆ ವಿಸರ್ಜನೆ ಮಾಡುವಂಥದ್ದು. ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಜನಕವ್ರಾಸಿಯ ಕರೆಯುತ್ತ ಬಾರೆ ಮನಕ್ಕೆ ಮಾನವ ದೀಪಿಯ ತೋರೆ ನಗರ ಕೋಟಿದೆ ಜದಿ ಮೆರೆಯುವ ಜನಕರಾಯನ ಕುಮಾರಿ ಮೇಘ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಸಂಖ್ಯೆಯಿಲ್ಲದ
ತೊಟ್ಟು ಕಂಕನ ಕೈಯ ತಿರುಗುತ್ತ ಬಾರೆ ಸಂಜೆ